ಉದ್ದೇಶ ಏನು ಇಟ್ಕೊಂಡಿರ್ತೇವೆ ಈಗಿನ ಪೀಳಿಗೆಗೆ ಈಗಿನ ಮಕ್ಕಳಿಗೆ ಭತ್ತ ಅನ್ನುವಂಥದ್ದನ್ನು ಯಾವುದು ಅನ್ನುವಂಥದ್ದು ತೋರಿಸ್ಬೇಕಾಗುತ್ತೆ. ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಾನಿದಿ ವ್ಲಾಗ್ಸ್. ನನ್ನ ಹೆಸರು ಮಿಥುನ್ ಜಾನಿದಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮೊಂದಿಗೆ ಯೋಗೀಶ್ ಆಲಂಬಿಲ ಸಂಭಾಷಣೆಯಲ್ಲಿ ಇರ್ತಾರೆ. ಅವರ ಮನೆಗೆ ಈಗ ಹೋಗ್ಬೇಕಷ್ಟೇ. ಇವರ ಮನೆ ಆಲಂಬಿಲ, ಇದು ಕೊಕ್ಕಡದಿಂದ ಸಾಧಾರಣ 6 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶ. ನಾವೀಗ ಆಲಂಬಿಲದ ಮನೆಗೆ ರೀಚ್ ಆಗಿದ್ದೇವೆ. ನಮ್ಮೊಂದಿಗೆ ಯೋಗೀಶ್ ಗೌಡ ಆಲಂಬಿಲ ಇವರಿದ್ದಾರೆ. ಹಿಂಗಡೆ ಕಾಣಿಸ್ತಿರಬಹುದೆಲ್ಲ ಭತ್ತವನ್ನು ನಾಟಿ ಮಾಡಿದ್ದಾರೆ. ತಮ್ಮ ಮನೆಯ ಅಂಗಳದಲ್ಲಿ ನಾಟಿ ಮಾಡಿರುವಂತಹ ಈ ಭತ್ತ ಅತಿ ಕಡಿಮೆ ವೆಚ್ಚದಲ್ಲಿ ಅತಿ ಕಡಿಮೆ ಖರ್ಚು ಮಾಡಿ ಭತ್ತವನ್ನು ನಾಟಿ ಮಾಡಿರುವಂತಹದ್ದು. ಸೊ ನಾವೀಗ ಯೋಗೀಶ್ ಆಲಂಬಿಲ ಇವರ ಜೊತೆಗೆ ಸಂದರ್ಶನ ಮಾಡ್ತಾ ಇದ್ದೇವೆ. ಸರ್, ವೆಲ್ಕಮ್ ಸರ್. ನೀವು ನಿಮ್ಮ ತೋಟದಲ್ಲಿ ಬರೀ ಭತ್ತ ಅಲ್ಲ, ಯಾವೆಲ್ಲ ಕೃಷಿಯನ್ನು ಮಾಡಿದ್ದೀರಿ? ಇದು ತೋಟ ಅಂತಲ್ಲ, ಅಂಗಳದಲ್ಲಿ ಭತ್ತವನ್ನು ಮಾಡಿರ್ತಕ್ಕಂಥದ್ದು. ಈಗಿನ ತಲೆಮಾರಿಗೆ ಇದೊಂದು ಭತ್ತ ಅನ್ನುವಂಥದ್ದು ಯಾವುದು, ಮತ್ತೆ ನಾವು ದಿನ ಊಟ ಮಾಡುವಂತಹ ಅಕ್ಕಿ ಎಲ್ಲಿಂದ ಬರ್ತದೆ ಅನ್ನುವಂಥದ್ದು ಈಗಿನ ಪೀಳಿಗೆ, ಈಗಿನ ಮಕ್ಕಳಿಗೆ ಇದು ತಿಳಿಬೇಕು ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಇಟ್ಕೊಂಡು ಆ ಉದ್ದೇಶದಲ್ಲಿ ನಾವು ನಮ್ಮ ಮನೆಯ ಅಂಗಳದಲ್ಲಿ ಸುಮಾರು 10 ಸೆನ್ಸಿನ ಒಳಗಡೆ, ಒಂದು 8 ರಿಂದ 10 ಸೆನ್ಸ್ ಇರ್ಬೋದು, ಈ ಪ್ರದೇಶದಲ್ಲಿ ನಾವು ಭತ್ತವನ್ನ ಪ್ರತಿ ವರ್ಷ ಸುಮಾರು 6 ವರ್ಷದಿಂದ ನಾವು, ಇದು 6ನೇ ವರ್ಷ, ಈ 6ನೇ ವರ್ಷದಲ್ಲಿ ನಾವು ಇದ್ದೇವೆ. ನಮ್ಮ ನೋಡಿ ಈ ಟೈಪ್ ಬಂದಿದೆ. ಈ ವರ್ಷ ಚೆನ್ನಾಗಿ ಬಂದಿದೆ. ಕಳೆದ ವರ್ಷದಷ್ಟು ಚೆನ್ನಾಗಿ ಬಂದಿಲ್ಲ. ಸ್ವಲ್ಪ ಮಳೆಯ ಮತ್ತೆ ವಾತಾವರಣದ ವಿಚಾರವಾಗಿ ಇದು ಸ್ವಲ್ಪ ಏರುಪೇರಾಗಿ ಬಂದಿದೆ. ಇಲ್ಲಾಂದ್ರೆ ಒಳ್ಳೆ ಇದು ಬರ್ತದೆ, ಇಳುವರಿ ಬರ್ತದೆ. ನೀವು ಯಾವ ಭತ್ತದ ತಳಿಯನ್ನು ಉಪಯೋಗಿಸಿದ್ದೀರಿ ಬಿತ್ತನೆ ಮಾಡಲಿಕ್ಕೆ? ಇದು ಈ ತಳಿ MO4 ಅಂತ. MO4 ಇದು ಹೆಚ್ಚುವಳಿ ಅಂದ್ರೆ ನಾವು ಬೇರೆ ಬೇರೆ ತಳಿಗಳು ಸುಮಾರು ತಳಿಗಳಿವೆ. ಈಗ ಸಣ್ಣ ಅಕ್ಕಿ, ಕಜ್ಜಾಯ, ತುಂಬಾ ತಳಿಗಳಿವೆ. ಇದರಲ್ಲಿ ಈಗ ಪ್ರಸ್ತುತ ನಾವು MO4 ಅಂತ ಹಾಕಿದ್ದೇವೆ. ಈ MO4 ಅಲ್ಲಿ ಅಂದ್ರೆ ಒಂದು 3 ತಿಂಗಳ ಒಳಗೆ ನಾವೇನು ನಮ್ಗೆ ಅಂಗಳ ನೆಕ್ಸ್ಟ್ ಅಡಿಕೆ ಕೊಯ್ಲಿನ ಸಂದರ್ಭದಲ್ಲಿ, ಅಡಿಕೆ ಕೊಯ್ಲಿನಿಂದ 1 ತಿಂಗಳ ಮುಂಚಿತವಾಗಿ ನಮ್ಮ ಅಂಗಳ ರೆಡಿ ಆಗಿರ್ಬೇಕು ನೆಕ್ಸ್ಟಿನ ಅಡಿಕೆ ಹಾಕ್ಲಿಕ್ಕೆ. ಈ ಹಿನ್ನೆಲೆಯಲ್ಲಿ ನಾವು ಒಂದು 3 ತಿಂಗಳು 3.5 ತಿಂಗಳ ಒಳಗೆ ಈ ಇದು ಏನು ಭತ್ತ ಇದನ್ನು ಕಟಾವಾಗಿ ಅಂಗಳವನ್ನು ಸ್ವಚ್ಛ ಮಾಡುವಂತ ವಿಚಾರವನ್ನು ಇಟ್ಕೊಂಡು 3 ತಿಂಗಳೊಳಗೆ ಇದು ಆಗುವಂತ ಹಿನ್ನೆಲೆಯಲ್ಲಿ ಅದರ ಒಳಗೆ ಆಗಿರುವಂತ ಯಾವುದು ತಳಿ ಬರ್ತದೆ, ಅದರಲ್ಲಿ ಫಸಲು ಬರ್ತದೆ. ಸುಮಾರು 4 ತಿಂಗಳು 5 ತಿಂಗಳಲ್ಲಿ ಬೆಳೆಯುವಂತ ಭತ್ತಗಳಿವೆ. ಆದ್ರೆ 3 ತಿಂಗಳೊಳಗೆ 3-6 ತಿಂಗಳೊಳಗೆ ಬೆಳೆಯುವಂತ ಪೈರನ್ನೇ ಹಾಕಿದ್ರೆ ಒಳ್ಳೇದು. ಇದನ್ನು ನಾವು MO4 ಅನ್ನ ಹಾಕಿದ್ದೇವೆ. ಹೌದು. ಅದನ್ನು ಹೇಗೆ ನಾಟಿ ಮಾಡುವಂತದ್ದು? ಮೊಳಕೆ ಬೆಳೆಸಿ ನಂತರ ಬಿತ್ತನೆ ಮಾಡುವಂತದ್ದು? ಇದು ಅಡಿಕೆ, ಇದು ಈ ನಾವು ಹೇಗೂ ಅಡಿಕೆ ಕೊಯ್ಲು ಆದ ನಂತರ ಮಳೆಗಾಲದಲ್ಲಿ ಕಳೆಗಳು ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ತೋಟದಿಂದ ಅಡಿಕೆಯ ಸೋಗೆ ಅಂತ ಹೇಳ್ತೇವೆ ನಾವು, ಗರಿ, ಇದನ್ನ ನಾವು ಹಾಸ್ತೇವೆ ಪ್ರತಿ ವರ್ಷ. ಸಾಧಾರಣ ನಮ್ಮ ತುಳುನಾಡಿನ ಮನೆಗಳಲ್ಲಿ ಅಂಗಳ ಅಡಿಕೆ ಇರುವಂತಹ ತೋಟದವರು ಅಂಗಳಕ್ಕೆ ಇದನ್ನ ಹಾಸ್ತಾರೆ, ಕಳೆ ಬರಬಾರದು. ನಾಲ್ದು ಕೊಯ್ಲಿನ ಸಂದರ್ಭದಲ್ಲಿ ನಾವು ಅದನ್ನು ಸ್ವಚ್ಛ ಮಾಡಲಿಕ್ಕೆ ಅನುಕೂಲ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ರೀತಿ ಮಾಡ್ತಾರೆ. ನಾವು ಕೂಡ ಪ್ರತಿ ವರ್ಷ ಆ ರೀತಿ ಮಾಡ್ತಾ ಇದ್ದೀವಿ. ಆದ್ರೆ ಇದರಲ್ಲಿ ಇತರ ತರಕಾರಿಗಳು, ಈ ಹೆಸರು ಕಾಳುಗಳು ಇಂತ ಮೊದಲು ಮಾಡ್ತಿದ್ವಿ. ಇದನ್ನು ಈ ರೀತಿ ಮಾಡಿದ್ರೆ ಏನು ಅನ್ನುವಂತ ಒಂದು ಕಲ್ಪನೆಯಲ್ಲಿ ಇಟ್ಕೊಂಡು ಭತ್ತವನ್ನು ಬೆಳೆಯುವಂತ ಕೆಲಸಕ್ಕೆ ಒಂದು ಕೈ ಹಾಕಿದ್ದು. ನಾವು ಈ ಅಡಿಕೆ ಸೋಗೆ ಇಂಥದನ್ನು ಹಾಸಿ ಅದಕ್ಕೆ ನಾವು ಭತ್ತವನ್ನ ಬೀಜೋಪಚಾರ ಮಾಡಿ ಭತ್ತವನ್ನ ಮೊಳಕೆ ಬರಿಸಿ ಬಿತ್ತುತ್ತೇವೆ. ಬಿತ್ತ ನಂತರ ನಾವು ಅಡಿಕೆಯ ಏನು ನಾವು ಸುಲಿದ ಸಿಪ್ಪೆ ಉಂಟು, ಇದನ್ನು ನಾವು ತೆಳುವಾಗಿ ಪಸರಿಸಿ ಸಟ್ ಮಾಡ್ತೇವೆ. ಯಾಕಂದ್ರೆ ಅದು ಇಲಿಗಳು, ಹೆಗ್ಗಣಗಳು, ಇವುಗಳು ಬಂದು ಅದನ್ನ ತಿಂತವೆ. ತಿಂದು ಅದನ್ನು
ಹಾಳು ಮಾಡೋದಕ್ಕೆ, ಇಲ್ಲಾಂದ್ರೆ ಮೊಳಕೆ ಬಂದಂತ ಯಾವುದು ನಾವು ಬಿತ್ತಿದಂತ ಭತ್ತ ಅದು ಮತ್ತೆ ಮೊಳಕೆ ಬರುವುದಿಲ್ಲ. ಒಮ್ಮೆ ಅದಕ್ಕೆ ಗಾಯ ಆದ ಇಲ್ಲಾಂದ್ರೆ ಅದನ್ನು ಕೆಲವು ಹಾಳು ಮಾಡ್ತವೆ, ಗಾಯ ಮಾಡಿ ಹಾಳು ಮಾಡ್ತವೆ, ಇಲ್ಲಾಂದ್ರೆ ಫುಲ್ ತಿಂದು ಬಿಡ್ತವೆ. ಅದು ಏನು ಮೊಳಕೆ ಬರುವಂತ ಪ್ರಮೇಯ ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಮೇಲ್ಗಡೆ ಬಿತ್ತಿದ ನಂತರ ಮೇಲ್ಗಡೆ ಇದನ್ನ ಹಾಕ್ತೇವೆ, ಸ್ವಲ್ಪ ಅದಕ್ಕೆ ಸೇಫ್ ಆಗಿರ್ಲಿ ಅನ್ನುವಂತ ನಿಟ್ಟಿನಲ್ಲಿ. ಒಂದು 5-6 ದಿನದ ನಂತರ ಒಂದು 4-5 ದಿನದಲ್ಲಿ ಬರ್ತದೆ. ಮೊಳಕೆ ಬರಿಸಿದ ಭತ್ತವನ್ನ ನಾವು ಹಾಕಿರುವುದರಿಂದ ಒಂದು 2-3 ದಿನದಲ್ಲಿ ಇದು ಮೊಳಕೆ ಹಸಿರಾಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದು 10-15 ದಿನದಲ್ಲಿ ಫುಲ್ಲು ಹಸಿರಾಗಿ ಬರ್ತದೆ. ಒಂದೇ ರೀತಿಯಾಗಿ ಬರ್ತದೆ. ನೀವು ಅಕ್ಕಿ ಕಾಳನ್ನು ಭತ್ತವನ್ನು ಯಾವ ಸಮಯದಲ್ಲಿ ಬಿತ್ತುವಂತದ್ದು? ಇದು ಸಾಧಾರಣ ಮೇ ತಿಂಗಳ ಒಳಗಡೆ ಎಲ್ಲ ನಮ್ಮ ತುಳುನಾಡಿನಲ್ಲಿ ಬೆಳೆಯುವಂತಹ ಅಡಿಕೆ, ಈ ಅಡಿಕೆ ಒಣಗಿ ಅದನ್ನ ಎಲ್ಲ ಸಂಸ್ಕರಣೆ ಮಾಡುವಂತ ಸಂದರ್ಭ ಮೇ ತಿಂಗಳ ಕೊಯ್ಲಾದ ನಂತರ ಒಣಗ್ತದೆ. ಒಣಗಿದ ನಂತರ ಎಲ್ಲ ಅದನ್ನು ಜೋಡಿಸಿಡುವಂತ ಸಂದರ್ಭ. ಅದರ ನಂತರ ನಾವು ನೆಕ್ಸ್ಟ್ ಜೂನ್ ತಿಂಗಳು ಬರ್ತದೆ. ಜೂನ್ ತಿಂಗಳಲ್ಲಿ ಮಾಮೂಲಿಯಾಗಿ ಮಳೆ ಬರುವಂತ, ಮೇ ಲಾಸ್ಟ್ ಅಂದ್ರೆ ಜೂನ್ ಫಸ್ಟಿಗೆ ಮಳೆ ಬರುವಂತ, ಪ್ರತಿ ವರ್ಷ ಬರುವಂತ ಒಂದು ಅವಧಿ. ಈ ಅವಧಿಗೆ ನಾವು ರೆಡಿ ಆಗಿರ್ತೇವೆ. ಇದೇನು ಅಂಗಳಕ್ಕೆ ಏನೋ ಹಾಗೆ ಹೇಳಿದಾಗೆ ಏನು ಪೂರ್ವ ತಯಾರಿಯನ್ನು ಮಾಡಿಕೊಂಡಿರ್ತೇವೆ. ಅದರ ನಂತರ ಭತ್ತವನ್ನ ರೆಡಿ ಮಾಡಿ ಅದನ್ನ ಬೀಜೋಪಚಾರ ಮಾಡಿ ಬಿತ್ತಿ ಆ ರೀತಿ ಸಾಧಾರಣ ಜೂನ್ ತಿಂಗಳಲ್ಲಿ ಮಾಡ್ತೇವೆ. ಜೂನ್ ನಲ್ಲಿ ಮಾಡಿದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಸುಮಾರು ಅಕ್ಟೋಬರ್ ತಿಂಗಳ ಒಳಗೆ ನಮ್ಗೆ ಕೊಯ್ಲಿಕ್ಕೆ ಒಂದು 15-20 ದಿವಸ ಚೂರು ಏರುಪೇರು ಆಗ್ತದೆ. ಯಾಕಂದ್ರೆ ಮಳೆ ಜಾಸ್ತಿ ಆದ್ರೂ ಇದು ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗ್ತದೆ. ಮಳೆ ಕಡಿಮೆ ಆದ್ರೂ ನೀರಾಯಿಸಬೇಕಾಗುವಂತ ಪರಿಸ್ಥಿತಿ ಬರ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಬೆಳವಣಿಗೆಯ ಇದರಲ್ಲಿ ಏರುಪೇರು ಬರ್ತದೆ. ಭತ್ತ ಇಲ್ಲಾಂದ್ರೆ ಈಗ ಗದ್ದೆಯಲ್ಲಿ ಬೆಳೆಯುವಂತ ಭತ್ತ ಅದಕ್ಕೆ ಅದು ಹುಟ್ಟಿನಿಂದಲೇ ನೀರಲ್ಲಿ ಬೆಳೆಯುತ್ತದೆ. ಗದ್ದೆಯಲ್ಲಿ ಮಳೆಗಾಲ. ಇಲ್ಲಾಂದ್ರೆ ಈ ಮೊದಲು ಪೊಡಿಕೆ ಬಿತ್ತನೆ ಅಂತ ಹೇಳ್ತಿದ್ದ, ಆ ಪೊಡಿಕೆ ಬಿತ್ತನೆ ಅಂತ ಏನು ಹೇಳ್ತಿದ್ದ, ಅದು ಹುಟ್ಟಿನಿಂದಲೇ ಸ್ವಲ್ಪ ನೀರನ್ನು ತಡೆದಿರುವಂತ ಗುಣವನ್ನು ಹಿಡಿದುಕೊಳ್ಳುವಂತ ಗುಣವನ್ನು ಭತ್ತ ಬೆಳೆಸ್ಕೊಂಡಿರ್ತದೆ. ಸ್ವಲ್ಪ ನೀರು ಕಡಿಮೆ ಆದ್ರೆ ನಂತರದ ದಿನದಲ್ಲಿ ಸ್ವಲ್ಪ ನೀರು ಕಡಿಮೆ ಆದ್ರೂ ಅದು ಬೆಳೆಯುತ್ತದೆ. ಆದ್ರೆ ಸ್ವಲ್ಪ ಇಳುವರಿ ಬರುವಾಗ ಒಂದು 10-15 ದಿನ 20 ದಿನ ಏರುಪೇರಾಗ್ತದೆ. ಈ ಭತ್ತ ಆ ರೀತಿಯದ್ದು. ನಾವೇನು ಪೊಡಿಕೆ ಬಿತ್ತನೆ ಅಂತ ಹೇಳ್ತೇವಲ್ಲ, ಬೊಟ್ಟು ಕಂಡ ಅಂತ ಹೇಳ್ತೇವೆ, ಬೊಟ್ಟು ಗದ್ದೆ. ಇಲ್ಲಿ ಕೂಡ ಬಿತ್ತುವಂತ ವಿಧಾನ ಈಗಿನ ಸ್ವಲ್ಪ ಇಳುವರಿ ಬರುವಾಗ ಏರುಪೇರಾಗುವಂತದ್ದು ಸಾಮಾನ್ಯ. ಭತ್ತ ಮೊಳಕೆ ಹೊಡೆದು ನಂತರ ಗಿಡ ದೊಡ್ಡದಾಗ್ತಾ ಹೋಗ್ತದೆ. ನಂತರ ಯಾವೆಲ್ಲ ರೀತಿಯ ನೀವು ಗೊಬ್ಬರ ಅಥವಾ ಹೇಗೆ ಉಪಚಾರ ಮಾಡ್ತೀರಿ? ಇದು ಭತ್ತ ಏನು ಬೆಳೆಯಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಬಿತ್ತಿದ ನಂತರ ಬೆಳೆಯಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮಳೆಗಾಲದಲ್ಲಿ ನಿರಂತರ ಮಳೆ ಬರ್ತಾ ಇರ್ತದೆ. ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಸಿಗ್ತಾ ಇರ್ತದೆ. ಸ್ವಲ್ಪ ಮಳೆ ಧಾರಾಳವಾಗಿ ಬಂದಂತ ಸಂದರ್ಭ ಇದಕ್ಕೆ ಏನು ನಾವು ಆದಷ್ಟು ಸಾವಯವವನ್ನು ಮಾಡಬೇಕು ಅನ್ನುವಂತ ಒಂದು ಉದ್ದೇಶ ಇದೆ. ಆದ್ರೆ ಈ ಮಳೆ ಜಾಸ್ತಿ ಅಥವಾ ಮಳೆ ಕಡಿಮೆ ಆದ್ರೆ ಇದು ಸ್ವಲ್ಪ ಕುಂಠಿತ, ಏರು ಜಾಸ್ತಿ ಬೆಳವಣಿಗೆ ಬಂದ್ರೂ ಅದು ಭತ್ತ ಇದು ಬರುದಿಲ್ಲ, ತೆನೆ ಬರುದಿಲ್ಲ. ಜಾಸ್ತಿ ಬೆಳವಣಿಗೆ ಬಂದ್ರೆ ಉದಾಹರಣೆ ಅಲ್ಲಿ ಸ್ವಲ್ಪ ಜಾಸ್ತಿ ಏನು ಅದರಲ್ಲಿ ಅದಕ್ಕೆ ಗೊಬ್ಬರ ಜಾಸ್ತಿ ಆಗಿ ಇಲ್ಲಾಂದ್ರೆ ಅದು ಫಾಸ್ಟ್ ಆಗಿ ಬೆಳೆದು ಅದು ಇಳುವರಿ ಬರುವುದಿಲ್ಲ. ಇಳುವರಿ ಸ್ವಲ್ಪ ಕುಂಠಿತ ಆಗ್ತದೆ. ನಾವು ಸಾವಯವ ಮಾಡಬೇಕು ಅನ್ನುವಂಥ ಉದ್ದೇಶ ಇದ್ರೂ ಕುಂಠಿತ ಆಗಿದ್ರೆ ಈ ವರ್ಷ ನಾವು ಒಂದು ಬಾರಿ 2 kg ಇಷ್ಟು ಪ್ರದೇಶಕ್ಕೆ 2 kg ಯೂರಿಯಾವನ್ನು ಬಳಸ್ತೀವಿ. ಅದು ಬಿಟ್ರೆ ನಾವು ಯಾವುದೇ ಗೊಬ್ಬರವನ್ನು ಒದಗಿಸಲಿಲ್ಲ. ಇದಕ್ಕೆ ಬೇಕಾದಂತ ಗೊಬ್ಬರ ಇದೆ. ಒಂದು ಅದಕ್ಕೆ ಮಣ್ಣು ಬೇಕಾಗಿರುವಂತದ್ದು, ಮತ್ತೆ ಏನು ಅದಕ್ಕೆ ತೆಂಗಿನ ಗರಿಯ ಸೋಗೆಯ ಇದನ್ನು ಹಾಕ್ತೇವಲ್ಲ, ಇದು ಕ್ಯೂರಿಂಗ್ ಆಗ್ತದೆ. ಮಳೆಗಾಲ ನೀರು ಬಿದ್ದ ನಂತರ ಕ್ಯೂರಿಂಗ್ ಕೊಳೆಯುತ್ತದೆ. ಮತ್ತೆ ಅದಕ್ಕೆ ಇದಾಗ್ತೇವೆ ನಾವು ಅಡಿಕೆ ಸಿಪ್ಪೆ ಹಾಕ್ತೇವೆ, ಇದು ಕೊಳೆಯುತ್ತದೆ. ಇದು ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ. ಈ ಗೊಬ್ಬರ ಇದಕ್ಕೆ ಬೇಕಾದಂತ ಗೊಬ್ಬರ ಅಲ್ಲಿ ರೆಡಿ ಆಗ್ತದೆ. ಅದರಿಂದ ಮತ್ತೆ ನಾವು ಗೊಬ್ಬರವನ್ನು ಒದಗಿಸಬೇಕಾದಂತ ಪರಿಸ್ಥಿತಿ ಅಥವಾ ಅನಿವಾರ್ಯತೆ ಅಲ್ಲಿ ಒದಗುದಿಲ್ಲ. ಮಳೆ ಹೋದರೆ ಯಾವ್ದಾದ್ರು ಒಂದು ವಾರ 2 ವಾರ ಮಳೆ ಹೋಗ್ತದೆ ಸಾಮಾನ್ಯ.
ಆ ಸಮಯದಲ್ಲಿ ನೀವೇನ್ ಮಾಡ್ತಿದ್ರಿ? ನೀರು ಹಾಯಿಸ್ಲಿಕ್ಕೆ ನೀರು ಅಂತ ಪ್ರಮೇಯ ಬರ್ತದೆ ಸುಮಾರು ಈ ತುಳುವಿನಲ್ಲಿ ಆಟಿ ತಿಂಗಳು ಒಂದು 10 ದಿನ 20 ದಿನ ಏನು ಮಳೆ ಹೋಗುವಂಥದ್ದು ಸಾಮಾನ್ಯ. ಈ ವರ್ಷ ಆಟಿ ತಿಂಗಳಲ್ಲಿ ಮಳೆ ಜಾಸ್ತಿ ಇತ್ತು. ನೆಕ್ಸ್ಟ್ ಒಂದು 10 ದಿನ ಮಳೆ ಬರಲಿಲ್ಲ. ತುಂಬ ಒಣಗಿದ್ರೆ ಒಂದು 4 ದಿನ 5 ದಿನ ಒಣಗಿದ್ರೆ ಏನಾಗೋದಿಲ್ಲ. ತುಂಬ ಒಂದು ವಾರ ಒಂದು 15 ದಿನ ಎಲ್ಲ ಹೋದ್ರೆ ಇದಕ್ಕೆ ಒಂದು 2 ದಿನಕ್ಕಾದ್ರೂ ಒಮ್ಮೆ ಸ್ವಲ್ಪ ನೀರು ಹಾಯಿಸ್ಬೇಕಾಗ್ತದೆ. ನಾವು ಮೋಟ್ರಲ್ಲಿ ಪೈಪ್ ಮೂಲಕ ನೀರನ್ನು ಹಾಯಿಸ್ತೇವೆ. ಇಲ್ಲಿ ಬಿತ್ತನೆ ಮಾಡಲಿಕ್ಕೆ ಎಷ್ಟು ಪ್ರಮಾಣದ ಭತ್ತ ಬೇಕಾಗ್ತದೆ ಇದಕ್ಕೆ? ಅಂದರೆ ನಮ್ಮ ಅಂಗಳ ಎಷ್ಟು ವಿಸ್ತೀರ್ಣ ಉಂಟಾ ಅದಕ್ಕೆ ಬೇಕಾಗಿ ನಾವು ಭತ್ತವನ್ನು ರೆಡಿ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಅಂಗಳ ಸುಮಾರು 8 ರಿಂದ 10 ಸೆನ್ಸ್ ಅಂದಾಜು ಇರ್ಬೋದು ಅಂತ ಕಾಣ್ತದೆ. 8 ರಿಂದ 10 ಸೆನ್ಸ್. ಇದಕ್ಕೆ ನಾವು ಒಂದು 4 kg ಅಷ್ಟು ಭತ್ತವನ್ನು ರೆಡಿ ಮಾಡಿ ಅದು ಬಿತ್ತೇವೆ. ಮತ್ತೆ ಜಾಸ್ತಿ ಅಂದರೆ ನಮ್ಮ ಅದೇ ವಿಸ್ತೀರ್ಣದ ಮೇಲೆ ನಾವು ಭತ್ತವನ್ನು ಸ್ವಲ್ಪ ಒಂದು 2-3 ಸೆನ್ಸ್ ಸಣ್ಣ ಅಂಗಳ ಕೂಡ ಇರ್ತದೆ. ಅದರಲ್ಲಿ ಮಾಡಲಿಕ್ಕೆ ಯಾರಿಗಾದ್ರೂ ಮಾಡ್ಬೋದು. ಅದರಲ್ಲಿ ಕೂಡ ಈಗ ದೊಡ್ಡ ಅಂಗಳನೇ ಆಗ್ಬೇಕಂತಿಲ್ಲ. ನಾನು ಫಸ್ಟ್ಗೆ ನಾವು ಉದ್ದೇಶ ಏನು ಇಟ್ಕೊಂಡಿರ್ತೇವೆ ಈಗಿನ ಪೀಳಿಗೆಗೆ ಈಗಿನ ಮಕ್ಕಳಿಗೆ ಭತ್ತ ಅನ್ನುವಂಥದ್ದನ್ನು ಯಾವುದು ಅನ್ನುವಂಥದ್ದು ತೋರಿಸ್ಬೇಕಾಗುತ್ತೆ. ಈ ಭತ್ತವನ್ನು ಕಟಾವು ಮಾಡಬೇಕಾದ್ರೆ ನೀವು ಮನೆಯವರೇ ಕಟಾವು ಮಾಡುವಂತ ಅಥವಾ ಬೇರೆ ಜನನ ಕರೀತೀರಾ? ನೀವು ಮನೆಯವರೇ ಮಾಡ್ತೇವೆ. ಈಗ ಕಟಾವು ಮಾಡುವಂಥ ಸಂದರ್ಭ ಯಾರಾದರೂ ನಮ್ಮ ನೆರೆಕರೆಯವರು ಮನೆಗೆ ಬಂದ್ರೆ, ಕಳೆದ ವರ್ಷ ಹಾಗೆ ಆಯ್ತು. ಅವರು ನಾವು ಕಟಾವು ಮಾಡ್ತಿರುವಾಗ ಅವರು ಬಂದರು. ನಮ್ಮ ಕುಸುಮಾರಣ್ಣ ಮತ್ತೆ ಗೋಪಾಲ ಇನ್ನೆರಡು ಮೂರು ಜನ ಒಬ್ಬೊಬ್ಬರೇ ಸೇರಿಕೊಂಡ್ರು. ನಾವು ಕರೆದಿಲ್ಲ, ಆದ್ರೆ ಸೇರಿಕೊಂಡು ಅವರಿಗೂ ಕೂಡ ಒಂದು ಖುಷಿ ಆಯಿತು. ಅವರು ಇದನ್ನು ಕೊಯ್ಯುವಂಥದ್ದು ಮತ್ತೆ ಅದನ್ನು ಬೇರ್ಪಡಿಸಲಿಕ್ಕೆ ಲಾಸ್ಟ್ ಬೇರ್ಪಡಿಸಿ ಅವರು ಹೋದ್ರು. ನಾವು ಸಂಬಳಕ್ಕೆ ಅಂತ ಜನ ಮಾಡಿದ್ದಾರೆ. ಇದನ್ನು ನಾವೇ ದೊಡ್ಡ ಪ್ರಮಾಣದಲ್ಲಿ ಇದು ಏನು ಇಲ್ಲದಿದ್ರಿಂದ ನಾವೇ ಮಾಡ್ಲಿಕ್ಕೆ ಆಗ್ತದೆ. ಒಣಗಿದ ನಂತರ ಹೇಗೆ ಅದನ್ನು ಬೇರ್ಪಡಿಸ್ತೀವಿ? ಹಲಗೆಯನ್ನು ಜೋಡಿಸಿ ಒಂದು ಬೆಂಚಿಗೆ ಒರಗಿಸಿ ಅದರಲ್ಲಿ ಇದನ್ನು ಬಡಿಯುವಂಥದ್ದು. ಬಡಿದಾಗ ಅದು ಈ ಭತ್ತ ಬೇರೆ ಬೇರೆ ಆಗ್ತದೆ. ಮತ್ತೆ ಬೈ ಹುಲ್ಲು ಬೇರೆ ಆಗ್ತದೆ. ಬೈ ಹುಲ್ಲು ದನಗಳಿಗೆ ಸ್ವಲ್ಪ ಒಣಗಿಸಿ ಅದನ್ನ ಶೇಖರಣೆ ಮಾಡಿ ಮತ್ತೆ ಬೇಕಾದಾಗ ನಾವು ದನಗಳಿಗೆ ಉಪಯೋಗ ಮಾಡುತ್ತೇವೆ. ನೀವು ಕಾಳನ್ನು ಅಕ್ಕಿಯಾಗಿ ಮಾರ್ಪಾಡು ಮಾಡಬೇಕಾದ್ರೆ ಮಷಿನ್ಗೆ ಹಾಕಬೇಕಾಗುತ್ತೆ. ಅದನ್ನು ಎಲ್ಲಿ ಕೊಂಡೋಗ್ತೀರಿ? ನಾವು ಅಕ್ಕಿಯಾಗಿ ಕಳೆದ ವರ್ಷ ಮಾತ್ರ ನಾವು ಇದು ಮಾಡಿದ್ವಿ. ಇಲ್ಲಾಂದ್ರೆ ಈಗೇನೆ ಕೋಳಿ ಸಾಕುವವರಿಗೆ ಕೊಡ್ತಿದ್ವಿ. ನಾವು ಕೋಳಿಯಲ್ಲಿ ಸಾಕೋದಿಲ್ಲ, ಇಲ್ಲಾಂದ್ರೆ ಇದು ಬರುದಿಲ್ಲ. ಅವರು ಕೋಳಿ ಸಾಕುವವರಿಗೆ ಕೊಡ್ತಾ ಇದ್ವಿ ಭತ್ತ. ಕಳೆದ ವರ್ಷ ಸುಮಾರು 1 ಕ್ವಿಂಟಲು ಹತ್ತಿರ ಇದು ಬಂತು, ಭತ್ತ ಬಂತು. ಅದರಲ್ಲಿ ಒಂದು 70-73 kg ಇದು ಬಂದಿದೆ, ಭತ್ತ ಅಕ್ಕಿ ಬಂದಿದೆ. ನಾವು ಅದನ್ನು ಇಲ್ಲಿ ರೈತ ಬಂಧುಗೆ ನಾನು ಹೋಗುವಾಗ ಅಲ್ಲಿ ಕೊಂಡೋಗಿ ಒಮ್ಮೆ ಭತ್ತವನ್ನು ಕೊಟ್ಟು ಅಲ್ಲಿಂದ ಅಕ್ಕಿಯನ್ನು ತಗೊಂಡೆ. 73 kg ಬಂದಿದೆ ಅಕ್ಕಿ. ಹಿಂದಿನ ಕಾಲದಲ್ಲಿ ಭತ್ತ ಇತ್ತು, ಈಗ ಅದು ಮಾರ್ಪಾಡಿಗೆ ಅಡಿಕೆ ಆಗಿ ತೋಟದಲ್ಲಿ. ಇದಕ್ಕೆ ಕಾರಣ ಏನು? ಅಡಿಕೆ ನಾಟಿ ಮಾಡಬೇಕಂತಂದ್ರೆ ಅಡಿಕೆ ಭತ್ತ ಏನು ನಾಟಿ ಬೆಳೀತಾ ಇದ್ರ, ಈಗ ಭತ್ತ ಏನು ಬೆಳೀತಿರುವಂಥ ಸಂದರ್ಭದಲ್ಲಿ ನೀವು ಹಾಗೆ ಹೇಳಿದ ಹಾಗೆ ಪ್ರಾಣಿಗಳ ಉಪಟಳ ಮತ್ತೆ ರೋಗ, ನಾವು ರಾಸಾಯನಿಕ ಬಳಸಿ ಅದಕ್ಕಿಂತ ಹಿಂದೆ ಸಾವಯವದಲ್ಲೇ ಮಾಡ್ತಿದ್ವಿ. ಅವಾಗ ಅಷ್ಟು ರೋಗ ಏನು ಜಾಸ್ತಿಯಾಗಿ ಅಲ್ಲಿ ಗೋಚರಿಸ್ತಿರ್ಲಿಲ್ಲ. ಮತ್ತೆ ಮತ್ತೆ ಹೋದಾಗಿನೇ ಅಲ್ಲಿ ರೋಗ ಜಾಸ್ತಿ ಆಯಿತು, ಬೇರೆ ಬೇರೆ ಥರದ ರೋಗಗಳು. ಇದಕ್ಕೆ ಔಷಧಿ ರಾಸಾಯನಿಕ ಸಿಂಪಡಣೆ ಮಾಡುವಂಥದ್ದು ಇದೆಲ್ಲ ನಡೀತಿತ್ತು. ನಂತರ ಈ ಹಂದಿ, ಕೆಲವು ಕಡೆ ಆನೆಗಳು, ಇಂಥ ಬೇರೆ ಬೇರೆ ಪ್ರಾಣಿಗಳು, ನವಿಲುಗಳು ಇಂಥದ್ದು ಬಂದು ಈ ಭತ್ತದ ಕೃಷಿಯನ್ನು ರೈತನಿಗೆ ಪ್ರತಿ ವರ್ಷ, ಈ ವರ್ಷ ಏನೋ ಲಾಸ್ ಬಂದರೆ ಅವನು ಧೃತಿಗೆ ಇಡುವುದಿಲ್ಲ, ಇನ್ನೊಂದು ಒಮ್ಮೆ ಪ್ರಯತ್ನ ಮಾಡ್ತಾನೆ. ಇದು ಪ್ರತಿ ವರ್ಷ ಅವನಿಗೆ ಲಾಸ್ ಬಂದರೆ ಮತ್ತೆ ಅವನಿಗೆ ಜಿಗುಪ್ಸೆ ಆಗ್ತದೆ, ಇದು ಸಾಯಿಲೆ ಅಂತ ಆಗ್ತದೆ. ಅದರ ನಂತರ ಅವನು ಲಾಭದಾಯಕವಾಗಿ ಅಡಿಕೆಯನ್ನು ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಯಾಕಂದರೆ ನಾವು ಪ್ರತಿಯೊಬ್ಬರು ಲಾಭವನ್ನು ಗಳಿಸಲಿಕ್ಕೆ ನೋಡುವಂಥದ್ದು. ಈಗ ಅಡಿಕೆಯಲ್ಲಿ ಭತ್ತಕ್ಕಿಂತ ಲಾಭ ಜಾಸ್ತಿ. ಆ ನಿಟ್ಟಿನಲ್ಲಿ ಅಡಿಕೆಗೆ ಪರ್ಯಾಯ ಬೆಲೆಯಾಗಿ ಅಲ್ಲಿ ಮಾಡಲಿಕ್ಕೆ ಹೋದ ಎಲ್ಲ ರೈತರು ಅಡಿಕೆ ಮಾರುವುದ್ರು, ಭತ್ತವನ್ನು ಎಲ್ಲ ಕಡೆ ಬಿಟ್ಟು ಹೋದ್ರು. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಭತ್ತ ಈಗ ಈಗ ಈ ವಿಡಿಯೋವನ್ನು ನೋಡಿ ಎಷ್ಟೋ ಜನ ಯೋಚನೆ ಮಾಡಿರಬಹುದು, ನಮ್ಮ ಅಂಗಳದಲ್ಲಿ ಕೂಡ ಭತ್ತವನ್ನು ಬೆಳೆಯುವಂತ. ಆ ನಿಟ್ಟಿನಲ್ಲಿ ನೀವು ಜನರಿಗೆ ಏನು ಹೇಳ ಬಯಸ್ತೀರಿ? ಜನರಿಗೆ ನಾವು ಯಾರು ಭತ್ತ ಬೆಳೀತಾರ
ಹೌದು. ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಮಗೆ ಗೊತ್ತಿರುವಂತಹ ಅನುಭವ, ನಾವು ಬೆಳೆದಿರುವಂತ ಯಾವ ರೀತಿಯಲ್ಲಿ ಬೆಳೆದಿದ್ದೇವೆ ಇದನ್ನು ಅವರಿಗೆ ಕೂಡ ಹೇಳ್ಬೋದು. ಅವರು ಕೂಡ ಅವರ ಸಣ್ಣ, ನಾನು ಹಾಗೆ ಹೇಳಿದಾಗೇನೆ 5 ಸೆನ್ಸ್ ಬೇಕಂತಿಲ್ಲ, 10 ಸೆನ್ಸ್ ಬೇಕಂತಿಲ್ಲ, ಒಂದು 2 ಸೆನ್ಸ್ ಆದ್ರೂ ಪರವಾಗಿಲ್ಲ. ಮುಂದಿನ ಪೀಳಿಗೆಯ ಭತ್ತ ಅಂದ್ರೆ ಇದೆ, ಅಕ್ಕಿ ಅಂದ್ರೆ ಇದರಲ್ಲಿ ಆಗ್ತದೆ ಅನ್ನುವಂಥದ್ದಾದ್ರೂ ತಿಳ್ಕೊಳ್ಳಿಕ್ಕೆ ಅವರು ಕೂಡ ಒಂದು ಪ್ರೇರಣೆ ನೀಡಬಹುದು. ನಿಮ್ಮೊಂದಿಗೆ ನಮ್ಮ ಸಮಯ ಕಳೆದದಕ್ಕೆ, ನಿಮ್ಮ ಅಗತ್ಯವಾದ ಮಾಹಿತಿ, ಭತ್ತದ ನಾಟಿ ಬಗ್ಗೆ ಮಾಹಿತಿ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಇಂಥ ಹೆಚ್ಚಿನ ವಿಡಿಯೋಗಳು ಬೇಕಾದಲ್ಲಿ ನಮ್ಮ ಚಾನೆಲ್ ಜಾನಿದಿ ವ್ಲಾಗ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.